ಸುರಿಯುತ್ತಿರುವ ಭಾರೀ ಮಳೆಗೆ ಕೆಲವು ಗ್ರಾಮಗಳು ಜಲಾವೃತಗೊಂಡಿದ್ದು ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಕೆಲವೆಡೆ ಮನೆ ಕುಸಿತ ಉಂಟಾಗಿದ್ದು ಮತ್ತೊಂದೆಡೆ ಕೆರೆಕೋಡಿ ಹರಿದ ಸಂಭ್ರಮದಲ್ಲಿದ್ದಾರೆ. ಗುಡಿಸಲು ಜಲಾವೃತ. ತುಮಕೂರು ನಗರದ 1ನೇ ವಾರ್ಡ್ ವ್ಯಾಪ್ತಿಗೆ ಸೇರುವ ಪ್ರಸ್ತುತ ತಿಮ್ಮಲಾಪುರ ಕೆರೆಯಲ್ಲಿ ಸುಮಾರು 15 ಹಂದಿ ಜೋಗಿ ನಿವೇಶನ ವಸತಿ ರಹಿತ ಕುಟುಂಬಗಳು ವಾಸವಿರುವ ಗುಡಿಸಲುಗಳಿದ್ದು, ಕಳೆದ 1 ವಾರದಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಗುಡಿಸಲುಗಳು ಜಲಾವೃತವಾಗಿವೆ. ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ವಸತಿ ರಹಿತ ಗುಡಿಸಲುಗಳ ನಿವಾಸಿಗಳ ಪಾಡು ಹೇಳತೀರದಂತಾಗಿದೆ. ಇನ್ನೊಂದೆಡೆ ಮಳೆಯ ಕಾರಣ ಕೂಲಿ ಸಿಗದೆ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮಾಡಿದ್ದ ಮನವಿಯ ಮೇರೆಗೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಸದರಿ ಸ್ಥಳಕ್ಕೆ ಪಾಲಿಕೆ ಆಯುಕ್ತೆ ರೇಣುಕಾ ಹಾಗೂ ಸಿಬ್ಬಂದಿ ಮತ್ತು 1ನೇ ವಾರ್ಡ್ನ ಕಾರ್ಪೊರೇಟರ್ ಇಂದ್ರಕುಮಾರ್ ಮತ್ತು ಸ್ನೇಹಿತರು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪಾಲಿಕೆಯ ಜೆಸಿಬಿ ಯಂತ್ರದಿಂದ ಜಾಗದಲ್ಲಿ ಸ್ವಚ್ಛ ಮಾಡಿಸಿ ಪ್ರತಿ ಕುಟುಂಬಕ್ಕೆ ಒಂದೊಂದು ಟಾರ್ಪಲ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದೀಗ ಮತ್ತೆ ಹೊಸ ಸಮಸ್ಯೆ ಸೃಷ್ಟಿಯಾಗಿದ್ದು, ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಲ್ಲಿ ಸದರಿ ವಾಸವಿದ್ದ ಕುಟುಂಬಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದು, ಈ ಜನರ ಗೋಳು ಹೇಳತೀರದಂತಾಗಿದೆ. ತುರ್ತಾಗಿ ಈ ಕುಟುಂಬಗಳಿರುವ ಸ್ಥಳಕ್ಕೆ ಆಯುಕ್ತರು, ತಹಶೀಲ್ದಾರ್, ಜಿಲ್ಲಾ ವ್ಯವಸ್ಥಾಪಕರು, ಸಮಾಜ ಕಲ್ಯಾಣ ಇಲಾಖೆಯ ಎಡಿ, ಇತರೆ ಸಂಬಂಧಿಸಿದ ಅಧಿಕಾರಿಗಳು ಈ ನೊಂದ ಕುಟುಂಬಗಳ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಂಚಾಲಕ ಹಂದ್ರಾಳ್ ನಾಗಭೂಷಣ್ ಒತ್ತಾಯಿಸಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾರು ಅಧಿಕಾರಿಗಳು ಯಾರು ಬಂದು ಇಷ್ಟು ದಿನ ನಮ್ಮನ್ನು ವಿಕನೆ ಮಾಡಿರಲಿಲ್ಲ. ಇವಾಗ ಭಾರಿ ರಾತ್ರಿ ಎಲ್ಲ ಸುರಿದ ಮಳೆಗೆ ನಾವು ಹುಡುಗರನ್ನೆಲ್ಲ ಈಚೆಗೆ ತರಬೇಕಂದ್ರೆ ಬಲ್ಪಾಟ್ ಬಿದ್ದು ಬಿಟ್ಟಿದ್ದೀವಿ. ನಾವು ಆದಷ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಏನಂದರೆ, ನಮ್ಗೆ ಆದಷ್ಟು ಒಂದು ನೆಲೆ ಒಂದು ಮಾಡಿಕೊಟ್ಬಿಟ್ರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆ ಓದೋಕ್ಕೆ ಸೌಲಭ್ಯ ಏನೂ ಇಲ್ಲ. 45ರಿಂದ 50 ಜನ ಅಷ್ಟು ಜನ ಇದ್ದಾರೆ. ಮಕ್ಕಳು, ವಯಸ್ಸಾಗಿವರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ಬಂದಾಗ ಲಾಸ್ಟ್ ಟೈಮ್ ಬಂದಾಗ ನಾವು ಹೇಳಿದ್ವಿ ನಾವು ಶಿಫ್ಟ್ ಮಾಡ್ತೀವಿ ಅಂತ. ಅವಾಗ ಮಳೆ ಕಡಿಮೆ ಇತ್ತು ಮೇಡಮ್, ನಾವು ಇಲ್ಲೇ ಉಳ್ಕೊತೀವಿ ಅಂತ ಹೇಳಿದರು. ಅದು ಕೂಡ ಇವತ್ತು ಬಂದಾಗ ಎಲ್ಲ ತುಂಬ ಗುಡಿಸಲುಗಳು ಕೂಡ ನೀರಲ್ಲಿ ಮುಳುಗಿರೋದು ಕಂಡು ಬಂದಿದೆ. ಅದಕ್ಕೆ ಅವ್ರಿಗೆ ಮನವರಿಕೆ ಮಾಡಿ ನಾವು ನಮ್ಮ ಕ್ಯಾಸೊಂದು ಟೂಡ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲಿ ನಾವು ಇರೋಕ್ಕೆ ಮಂಚಗಳು ಮತ್ತು ಕಾರ್ಡ್ಸು, ಬೆಡ್ಶೀಟ್ಸು ಪ್ಲಸ್ ಊಟದ ವ್ಯವಸ್ಥೆಯನ್ನು ಎಲ್ಲ ಇಲಾಖೆ ಕೋರ್ಡಿನೇಷನಲ್ಲಿ ಮಾಡ್ತಾಯಿದ್ವಿ. ರೂರಲ್ಲಾಗಲಿ ಸಿಟಿಯಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ಹುಡುಕಿ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ. ಇವ್ರಿಗೆ ವೋಟು ಮತ್ತು ಆಧಾರ್ ಕಾರ್ಡ್ ಇಲ್ಲೇ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ? ಇಲ್ಲ, ವಾರ್ಡ್ ನಂಬರ್ 1ರಲ್ಲೇ ವೋಟರ್ಸ್ ಇದೆ. ಆದ್ರೆ ಇವರು ಆಲ್ರೆಡಿ ಸುಮಾರು 15-20 ವರ್ಷದಿಂದ ವೋಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಫೆಸಿಲಿಟಿ ಇವ್ರಿಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಸಿಟಿ ನೀವು 2 ಬಾರಿ ಇಲ್ಲಿ ಇದಾಗಿದ್ದರು. ಹೌದು, ಅದಕ್ಕೆ ನೀವು ಸ್ವಲ್ಪ ಇದು ನೋಡ್ಬೋದಾಗಿತ್ತಲ್ವರ? ಖಂಡಿತ ನಾನು ಅವ್ರ ಜೊತೆಯಲ್ಲಿದ್ದೀನಿ, ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಏನು ಸೈಟ್ಗಳು ಕೊಡಬೇಕು ಅಂತ ಇದ್ದೀವಿ, ಅದು ದುಸ್ಸಾಹಸ ಆಗ್ತಾ ಇದೆ. ಯಾಕೆ ಅಂದರೆ ಸರ್ಕಾರದ ಕಾನೂನುಗಳು, ಆ ಕಾನೂನುಗಳನ್ನ ಒಳಪಡಿಸ್ಕೊಂಡೇ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಮನೆಗಳು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಸೈಟ್ಗಳು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಈಗ ಮೊದಲು ನಗರಸಭೆ ಇತ್ತು, ಈಗ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಇಲ್ಲಿ ಜಾಗಗಳು ತುಂಬ ವಿರಳ ಸಿಗ್ತಾ ಇರೋದು. ತುಮಕೂರು ಸಿಟಿ ಒಳಗಡೆ ವಸತಿ ಇದಕ್ಕೆ ಸ್ಥಳಾಂತರ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇವ್ರಿಗೆ ವಸತಿನ ಕಲ್ಪಿಸ್ಕೊಟ್ಟ ಅಂದರೆ ಈ ಬಡ ಕುಟುಂಬಗಳು ಉಳಿತವೆ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. 6 ವರ್ಷದಿಂದ ಪರಿಚಯದ ಹುಡುಗರೇನೆ. ನಮಗೆ 1ನೇ ತಿಂಗಳು ಭಾರಿ ಮಳೆ ಬಂತಲ್ಲ, ಆಗ 4ನೇ ತಾರೀಕು ನಮಗೆ ಇಂಟಿಮೇಷನ್ ಕೊಡ್ತಾರೆ ನಾಗರಾಜು ಅಂತೇಳಿ ಆಫೀಸಿಗೆ ಬಂದ್ಬಿಟ್ಟು. ನಾವು ಮತ್ತು ಅಂದ್ರಾಳು ನಾಗಭೂಷಣ್ ಮತ್ತು ಮುನ್ರಾಜು ಬಂದ್ಬಿಟ್ಟು ಭೇಟಿ ಮಾಡ್ತೀವಿ. ಇಲ್ಲಿರೋಂಥ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿ ಕೊಟ್ಟಾಗ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಂಡೇನೆ, ಇವ್ರಿಗೆ ಶಾಶ್ವತವಾದ ಒಂದು ನೆಲೆ ಒಂದು ಕೊಟ್ಟ ಅಂದರೆ ಇವರು ಜೀವನ ಮಾಡ್ಕೊಂಡು ಅವ್ರು ಹೆಂಗ ಕೂಲಿನ ನಾಲಿನ ಮಾಡ್ಕೊಂಡು ಜೀವನ ಮಾಡ್ತಾರೆ. ಸೇತುವೆ ಕುಸಿತ, ಶಾಲೆಗೆ ಬರಲಾಗದೆ ಮಕ್ಕಳ ಪರದಾಟ. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಬಣಗಾರಹಳ್ಳಿ ಮತ್ತು ಪೆಮ್ಮನಹಳ್ಳಿ ಮಾರ್ಗದಲ್ಲಿ ಸೇತುವೆ ಕುಸಿದ ಕಾರಣ ಸುಮಾರು 40 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 2 ಕಡೆಯಿಂದಲೂ ಸಂಚಾರ ಸ್ಥಗಿತಗೊಂಡಿದ್ದು, ಪೆಮ್ಮನಹಳ್ಳಿ ಶಾಲಾ ಮಕ್ಕಳು 4 ದಿನದಿಂದ ಶಾಲೆಗೆ ಬರದೆ ಸೇತುವೆ ಬಳಿ ಬಂದು ಮನೆಗೆ ವಾಪಸ್ ಹೋಗುತ್ತಿರುವ ಘಟನೆ ನಡೆದಿದೆ. ಹಿರಿಯೂರು ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ಮುಖಂಡ ರವಿ ಯಾದವ್, 1 ವಾರದಿಂದ ಮಕ್ಕಳು
ಮಕ್ಕಳು ಶಾಲೆಗೆ ಹೋಗುತ್ತಿಲ್ಲ. ಸೇತುವೆ ಕೊಚ್ಚಿ ಹೋಗಿದೆ. ತುಂಬಾನೇ ರಭಸದಿಂದ ನೀರು ಹರಿಯುತ್ತಿದೆ. ಮಕ್ಕಳನ್ನು ರಭಸವಾಗಿ ಹರಿಯುತ್ತಿರುವ ಹಳ್ಳ ದಾಟಿಸುವುದು ತುಂಬಾನೇ ಅಪಾಯಕಾರಿ. ಈ ವಿಚಾರ ಅರಿತು ಮಕ್ಕಳ ಪೋಷಕರು ಶಾಲೆಗೆ ಕಳುಹಿಸುತ್ತಿಲ್ಲ. ನಮ್ಮ ಊರಿಗೆ ಇದುವರೆಗೂ ಯಾವ ಅಧಿಕಾರಿಗಳು ಸಹ ಬಂದಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಬಂದು ಇಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎಂದು ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡರು. ಶಾಲಾ ಮಕ್ಕಳು ಮಾತನಾಡಿ ಶಾಲೆಗೆ ಹಾದು ಹೋಗುವ ದಾರಿ ಸಂಪೂರ್ಣ ಜಲಾವೃತಗೊಂಡಿದ್ದು, ಸಂಬಂಧಪಟ್ಟ ಇಲಾಖೆಯವರು ಬಂದು ಇಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎಂದು ಮಾಧ್ಯಮ ಮೂಲಕ ತಮ್ಮ ಅಳಲು ತೋಡಿಕೊಂಡರು. ವ್ಯಾಪ್ತಿಯ ಬಾಣಗರಹಳ್ಳಿ ಗ್ರಾಮದಲ್ಲಿ ಒಂದು ಸೇತುವೆ ಕಟ್ಟಾಗಿರೋ ಕಾರಣ ಒಂದು ವಾರದಿಂದ ಮಕ್ಕಳುಗಳು ಹೋಗಿಲ್ಲ. ಇಲ್ಲಿ ಒಂದು 40-50 ಮನೆಗಳು ಬೋವಿ ಕಾಲೋನಿ ಸಮೇತ ಸೇರಿ ಎಲ್ಲ ಜನಾಂಗದವರು ಎಲ್ಲ ವರ್ಗದವರು ಇವತ್ತು ಹೊರಗಡೆಗೆ ಒಂದು 40 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಒಂದು 15 ಜನ ಮಕ್ಕಳುಗಳು ಇವತ್ತು ಶಾಲೆಗೆ ಹೋಗಿಲ್ಲ. ಒಂದು ವಾರದಿಂದ ಹೋಗ್ತಾ ಇಲ್ಲ. ಯಾಕಂದರೆ ಕಾರಣ ಮಳೆ ಹೆಚ್ಚಾಗಿ ಸೇತುವೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ದೊಡ್ಡವರೇ ಓಡೋಕ್ಕಾಗ್ತಾ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿಯಾಗಿ ಮಕ್ಕಳಿಗೆ ತೊಂದರೆ ಆದರೆ ಪ್ರಾಣಾಪಾಯದಿಂದ ಇದಾಗ್ತದೆ ಅಂದ್ಬಿಟ್ಟು ನಾವೇ ಧೈರ್ಯ ಊರೆಲ್ಲ ಒಂದಾಗಿ ಕಳಿಸ್ತಾ ಇಲ್ಲ ಅವ್ರನ್ನ. ಇದ್ರ ಕಡೆಗೆ ಹೆಚ್ಚಿನದಾಗಿ ಗಮನ ಹರಿಸಬೇಕು ಅಧಿಕಾರಿಗಳು. BO ಸಾಹೇಬರು ಸಮೇತ ಹತ್ರ ಮಾತಾಡಿದ್ದೀನಿ. BO ಸಾಹೇಬರು ಬರ್ತೀವಿ ಅಂದರೆ ಅವರು ಬಂದಿಲ್ಲ. RA ಸಾಹೇಬ್ರಿಗೆ ಫೋನ್ನ ಮಾತಾಡಿದ್ದೀನಿ. ದಯವಿಟ್ಟು ತಹಶೀಲ್ದಾರ್ ಸಾಹೇಬರು ಇರ್ಬೋದು, ಶಾಸಕರು ಇರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಅರ್ಜೆಂಟಾಗಿ ಬಂದು ಗಮನ ಹರಿಸಿ ಇಲ್ಲಿ ಏನೇ ಪ್ರಾಬ್ಲಮ್ ಆಗ್ತಾ ಮಕ್ಕಳು. ಶಾಲಾ ಮಕ್ಕಳು ಮಾತನಾಡಿ ಶಾಲೆಗೆ ಹಾದು ಹೋಗುವ ದಾರಿ ಸಂಪೂರ್ಣ ಜಲಾವೃತಗೊಂಡಿದ್ದು, ಇದರಿಂದ ಶಾಲೆಗೆ ತೆರಳಲು ಆಗುತ್ತಿಲ್ಲ. ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆಯಾಗುತ್ತಿದೆ. ದಯಮಾಡಿ ಇಲಾಖೆ ಸಂಬಂಧಪಟ್ಟವರು ನಮ್ಮ ಊರಿಗೆ ಸುಸಜ್ಜಿತವಾದ ಸೇತುವೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ಕಳೆದ 15 ದಿನಗಳಿಂದ ಈ ಸಮಸ್ಯೆ ಎದುರಾಗಿದೆ. ಇಲ್ಲಿಯವರೆಗೂ ಯಾವ ಶಾಸಕರು, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು, ಹಿರಿಯೂರು ಶಾಲಾ ಮಕ್ಕಳು ಹಳ್ಳದ ಪಕ್ಕದಲ್ಲಿ ನಿಂತು ನ್ಯಾಯಕ್ಕಾಗಿ ಘೋಷಣೆ ಕೂಗುತ್ತಾ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದರು. ವರದಿ ಆಬಿದ್ ಮಧುಗಿರಿ. ಸೇರಿದ ಈ ಬಾಣಗರಹಳ್ಳಿ ಕುಗ್ರಾಮ, ಈ ಗ್ರಾಮದ ಪಕ್ಕದಲ್ಲಿ ತಿಮ್ಲಾಪುರ ಫಾರೆಸ್ಟು, ಅಪಾರವಾದ ಫಾರೆಸ್ಟ್ನಿಂದ ನೀರು ಭಾಳ ಬರ್ತೈತೆ ಯಾವಾಗಲೂ. ಇಲ್ಲಿಂದ ಈ ಬಾಣಗರಹಳ್ಳಿ ಪೆಮ್ಮೆನಹಳ್ಳಿ ಒಂದು ಗ್ರಾಮವಾಗಿ ಪರಿವರ್ತನೆ ಆಗೈತೆ. ಈ ಊರಿಗೂ ಆ ಕಡೆ ಗೊಲ್ರಟ್ಟಿಗೆ ಹೋಗೋಕ್ಕೆ ಭಾಳ ದಾರಿ ಸಮಸ್ಯೆ ಮತ್ತು ನೀರು ಈಗ ಬಂದರೆ ತಿಂಗ್ಳುಗಟ್ಟಲೆ ಮಕ್ಕಳು ಮರಿ ಇಲ್ಲಿ ಓಡಾಡೋಕ್ಕಲ್ಲ, ಸ್ಕೂಲ್ಗೂ ಬರೋಕ್ಕಲ್ಲ, ಆಸ್ಪತ್ರೆಗೂ ಹೋಗೋಕ್ಕಲ್ಲ. ಹೀಗಾಗಿ ಭಾಳ ಜನ ಇಲ್ಲಿ ಕಷ್ಟ ಅನುಭವಿಸ್ತಾರೆ. ದಯಮಾಡಿ ಸರ್ಕಾರ ಇದು ಗಮನ ಹರಿಸಿ ಇಲ್ಲಿ ದೊಡ್ಡದೊಂದು ಸೇತುವೆ ಮತ್ತು ಈ ಗ್ರಾಮಕ್ಕೆ ಗೊಲ್ರಟ್ಟಿಗೂ ಮತ್ತು ಪೆಮ್ಮೆನಹಳ್ಳಿಗೂ ಸಂಪರ್ಕ ರಸ್ತೆ ಮಾಡಿ ಈ ಗ್ರಾಮದ ಜನರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಈ ಮೂಲಕ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಇದು ಎಷ್ಟು ಮನೆಗಳವೆ ಇವತ್ತು? ಇಲ್ಲಿ ಈ ಊರಿನಲ್ಲಿ 80 ಮನೆ ಇದ್ದು, 50 ಮನೆ ಊರಾಗಿದ್ದು, 35-40 ಪೆಮ್ಮೆನಹಳ್ಳಿ ಗ್ರಾಮದಾಗವೆ. ಅದರಿಂದ ಮುಂದುಗಡೆ ಕಟ್ಲಿಪಾಳ್ಯ ಮತ್ತು ಗೊಲ್ರಟ್ಟಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಇದು. ತುಮಕೂರು ಮತ್ತು ಅಗಲಿಗೆ ಹೋಗ್ತಕ್ಕಂಥ, ತುಮಕೂರು ಮಧುಗಿರಿಗೆ ಹೋಗ್ತಕ್ಕಂಥ ರಸ್ತೆ ಹಾದು ಹೋಗ್ತಕ್ಕಂಥ ಇದು ಒಂದು ಭಾಗ. ಇಲ್ಲಿ ಭಾಳಷ್ಟು ನೀರು ಬರ್ತೈತೆ. ತಿಮ್ಲಾಪುರ ಫಾರೆಸ್ಟ್ ನೀರೆಲ್ಲ ಇಲ್ಲೇ ಬರ್ತೈತೆ. ಭಾಳ ಅನಾಹುತ ಸಂಭವಿಸ್ತೈತೆ. ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ, ಹೊತ್ತೊತ್ತಾಗ ಜನ ಇಲ್ಲಿ ಓಡಾಡೋಕ್ಕಾಗಲ್ಲ. ಆದ್ದರಿಂದ ದೊಡ್ಡದೊಂದು ಸೇತುವೆ ಮಾಡಿ, ರಸ್ತೆ ಮಾಡಿ, ಈ 3 ಊರಿಗೂ ಸಂಪರ್ಕ ರಸ್ತೆನೇ ಸರ್ಕಾರ ಕಲ್ಪಿಸಿಕೊಡ್ಬೇಕು ಅಂತ ನಾವು ನಮ್ಮ ಗ್ರಾಮದ ಪರವಾಗಿ ಇನ್ನೊಮ್ಮೆ ಕೇಳ್ಕೊಳ್ತೀವಿ. ಒಂದೇ ಮಳೆಗೆ ಕೋಡಿ ಹರಿದ ಕೆರೆ. ತುಮಕೂರು ಗ್ರಾಮಾಂತರದ ಊರುಕೆರೆ ಗ್ರಾಮದಲ್ಲಿ ಊರುಕೆರೆ ಕೋಡಿ ಹರಿದಿದ್ದು, ಪರಿಣಾಮವಾಗಿ ಕೆರೆ ನೀರು ರಸ್ತೆ, ಗದ್ದೆ, ತೋಟ, ಜಮೀನುಗಳಿಗೆ ಹರಿದು ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಇಲ್ಲಿನ ಮುಖ್ಯ ರಸ್ತೆಗಳಲ್ಲಿ ನೀರು ತುಂಬಿ ಹರಿಯುತ್ತಿದ್ದು, ಇದೇ ರಸ್ತೆಯಲ್ಲಿ ವಾಹನಗಳು ಸಂಚರಿಸುತ್ತಿವೆ. ರಾತ್ರಿ ಸುರಿದ ಭಾರೀ ಮಳೆಗೆ ಕೆರೆ ಕೋಡಿ ಹರಿದಿದ್ದು, ಕೆರೆ ಕೋಡಿ ಹರಿದಿರುವುದನ್ನು ನೋಡಲು ಜನರು ಆಗಮಿಸುತ್ತಿದ್ದಾರೆ. ಖುಷಿ ತಂದಿದೆ. ಈ ಭಾಗದಲ್ಲಿ ರೈತರಿಗೆಲ್ಲ ಬಹಳ ಖುಷಿಯಾಗಿದೆ. ನಾವು ಸಣ್ಣ ಹುಡುಗರಲ್ಲಿ ಕೆರೆ ತುಂಬಿದ್ದು, ಹೆಬ್ಬಾಗ ಕೆರೆ ತುಂಬಿ ಗೂಡ್ನಳ್ಳಿ ಗೌರಿ ಗಣೇಶನ ಹಬ್ಬದಿಂದ ಹೋಗುತ್ತೆ, ಕೆರೆ ತುಂಬಿದ್ದಕ್ಕೆ ನಮ್ಗೆ ಭಾರಿ ಖುಷಿ ಆಗಿದೆ. ಇವಾಗ ತುಂಬ ಇದೆ. ನಾವು ಇದೇ ಊರವರು, ತುಂಬ ಸಂತೋಷ ಆಗ್ತಾ ಇದೆ. ಈ ಸತಿ ಕೊಡ್ತಿರೋದು ಎಲ್ಲ ಒಳ್ಳೇದಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿದಂತ ಒಂದು ರಸ್ತೆ, ತೋಟಗಳಿಗೆ ನುಗ್ಗಿದ ನೀರು.
ಒಂದೇ ರಾತ್ರಿಗೆ ಕೆರೆ ಕೋಡಿ ಹರಿದಿದೆ. ಎಲ್ಲ ಹೊಲ ತೋಟಗಳಿಗೆ ನೀರು ತುಂಬಿ ಬಿಟ್ಟಿದೆ. ರೋಡಿನ ಮೇಲೆಯೇ ನೀರು ಹೋಗ್ತಾ ಇದೆ. ಹೂಳುಗಳನ್ನು ಸರಿಯಾಗಿ ತೆಗೆಯದ ಪರಿಣಾಮ ರಸ್ತೆಗೆ ನೀರು ನುಗ್ಗಿದೆ. ಸರ್ಕಾರದವರು ಬಂದು ಹೂಳು ತೆಗೆದು ನೀರು ಹೋಗಲು ವ್ಯವಸ್ಥೆ ಮಾಡಿದರೆ ಮಾತ್ರ ನೀರು ರಸ್ತೆಗೆ ಬರುವುದನ್ನು ತಡೆಯಲು ಸಾಧ್ಯ ಎಂದು ನಮ್ಮ ತುಮಕೂರಿಗೆ ರೇವಣರುದ್ರಪ್ಪ ಎಂಬುವರು ಪ್ರತಿಕ್ರಿಯಿಸಿದರು. ನನ್ನ ಹೆಸರು ರೇವಣರುದ್ರಪ್ಪ ಅಂತ ಸರ್. ಇದು 33 ವರ್ಷ ಆಗಿತ್ತು ಕೆರೆ ತುಂಬಿ. ಒಂದ ರಾತ್ರಿಗೆ ಎಲ್ಲ ಕೋಡಿ ಆಗಿವೆ. ಎಲ್ಲ ತೋಟ ದುಡುಕಿ ಇವೆಲ್ಲ ನೀರು ತುಂಬಿಟ್ಟವೆ. ಈ ಜೈನ್ ಸ್ಕೂಲ್ ಅಂತೂ ಇವತ್ತು ರಾತ್ರಿ ಮಳೆ ಬಂದ್ರೆ ಅರ್ಧ ಮುಚ್ಕೊಂತೈತೆ. ರೋಡಿ ಮೇಲೆ ಹೋಗೋದು ನೀರು. ಅಲ್ಲಿ ಸೇಟ್ ಮೇಲೆ ಅಲ್ಲೆಲ್ಲ ಯಾರು ಕ್ಲೀನ್ ಮಾಡಿಲ್ಲ. ರಾಯಗಲ್ಲೆಗಳಿಗೆಲ್ಲ ಕ್ಲೀನ್ ಮಾಡಿಲ್ಲ. ಎಲ್ಲ ಬಯಲು ಮೇಲೆ ನುಗ್ಗಿಬಿಡಿ ತೋಟಗಳ ಮೇಲೆ. ಏನು ಮಾಡೋದು ಇದಕ್ಕೆ? ಈಗ ಅದೇನು ಸರ್ಕಾರದವ್ರು ಬಂದು ರಾಜಕಾಲುವೆ ಇನ್ನೊಂದು ಮತ್ತೊಂದು ಅದೇನು ಮಾಡಿ ನೀರು ತೆರವು ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲಾ ರೈತರು ಜಮೀನೆಲ್ಲ ಹಾಳಾಗೋಗ್ಬಿಡ್ತೈತೆ. ತೋಟಗಳೆಲ್ಲ ಹೋಗ್ಬಿಡ್ತವೆ ಸ್ವಾಮಿ. ಮರ ಮಾಡಿ ಎಲ್ಲ ಬಿದ್ದೋಗ್ಬಿಡ್ತವೆ. ಹೊರಿತಾ ಐತೆ ನೀರು ಈಗ. ಆಮೇಲೆ ಆ ಊರ್ ಕೆರೆ ಒಳಗೆ ಸಣ್ಣಗೆ ಒಂದು ತೂತ ಬಿದ್ದು ಬಿಡೈತೆ. ಈಗ ನೀರು ಬರ್ತಾವೆ ಮಧ್ಯದ ಕೆರೆಯಿಂದ. ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ರೆ, ಇಲ್ಲ ಅಂದ್ರೆ ಕೆರೆ ಪೂರ ಹಂಗಾಗೈತೆ. ಅದಕ್ಕೆ ಇದೇನು ಇದೆಲ್ಲ ತೆರವು ಮಾಡಿ ನೀರು ಬಿಡದಲ್ಲೇ ಇದ್ರೆ ಸಾಕೋದ್ರ ವರ್ಷಕ್ಕೆ ಈ ರೋಡ್ ಬ್ಲಾಕ್ ಆಗ್ತೈತೆ. ನೀರು ತುಂಬ್ಕೊಂಡ್ಬಿಡೈತೆ. ರೋಡ್ ಮೇಲೆ ಹೋಗ್ತಾ ಐತೆ. ಸರ್ವಿಸ್ ರೋಡ್ ಅಲ್ಲಿ ನೀರು ತುಂಬೈತೆ. ಈಗ ಮಧ್ಯಾಹ್ನ 12 ಗಂಟೆ ವರ್ಷಕ್ಕೆ ಮೇನ್ ರೋಡಿಗೆ ಬಂದ್ಬಿಡ್ತೈತೆ ನೀರು. ಮೇನ್ ರೋಡ್ ಹೋಗಕ್ಕಾಗಲ್ಲ. 33-34 ವರ್ಷದಾಗ ಕೆರೆ ತುಂಬಿದ್ದು. ಎಲ್ಲ ಕಾಲುವೆಗಳೆಲ್ಲ ಬೆಳ್ಕೊಂಡ್ಬಿಟ್ಟವೆ. ನೀರೋಗ ಕಾಲುವೆಗಳೆಲ್ಲ ಗಿಡ ಗೆಂಟೆ ಬೇಲಿ ಬಂಕ ಬೆಳೆದವೆ. ನೀರಲ್ಲಿ ಹೋಗ್ತವೆ. ಆ ಗಿಡ ಗೆಂಟೆ ಬೆಳೆದ್ರೆ ಅದಕ್ಕೆ ಬೈಲ್ ಮೇಲೆ ತಿರುಗಿಬಿಟ್ಟು ನೀರು. ಈ ತೋಟ ತುಡುಕಿ ಗೊಬ್ಬರ ಕೊಡು. ಅಯ್ಯೋ ಮಸ್ತಾಗೆಲ್ಲ ಕುರಿ ಗೊಬ್ಬರ ಸ್ಟಾಕ್ ಮಾಡಿದ್ರು. ಎಲ್ಲ ಬಂದ ಕೆರೆ ಹೊಡಿಗೆ ಹೋಗಿ ಕೆರೆ ತುಂಬಿರೋದಂತೂ ಖುಷಿ. ಅನಾಹುತ ನೋಡ್ಕೊಂಡ್ರೆ ಸ್ವಲ್ಪ ಕಷ್ಟ. ಮಹಿಳೆಯ ಮನೆ ಕುಸಿತ. ಮನೆ ಬಾಗಿನ ಕೊಡಕ್ಕೆ ಹೋಗಿದ್ದೆ ತುಮಕೂರಿಗೆ. ಒಂದು ನೈಟ್ ಉಳಿದಿದ್ದೆ. ಜೋರಾಗಿ ಮಳೆ ಬಂದು ಒಕ್ಕೂಟ ಹಿಂದ್ಗಡೆ ಎಲ್ಲ ಬಿದ್ದೋಗಿದೆ ಸರ್ ಮನೆ. ಇದಕ್ಕೇನಾರ ಪರಿಹಾರ? ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಆಲೇ 45 ವರ್ಷ ನನ್ನ ಮದುವೆದಾಗ್ಲಿಂದಲೂ ವಾಸ ಮಾಡ್ತಾ ಇದೀವಿ ಸರ್. ನನಗೆ ಮಕ್ಕಳು 3 ಜನ. 2 ಹೆಣ್ಮಕ್ಳು, ಒಬ್ಬನ ಗಂಡು ಮಗ. ಗಂಡು ಮಗ ತಿಟ್ಟೂರಾಗಿದ್ದಾರೆ. ಹೆಣ್ಣು ಮಕ್ಕಳು ಕೊಟ್ಟು